ಇತ್ತೀಚೆಗೆ ನಗರದಲ್ಲಿ ಹಾಡು ಹಗಲಲ್ಲೇ ಕಳ್ಳನೊಬ್ಬನನ್ನ ಬೆನ್ನಟ್ಟಿ ಹಿಡಿದ ಪೊಲೀಸ್ ಅಧಿಕಾರಿಯೊಬ್ಬರ ಕರ್ತವ್ಯ ಪ್ರಜ್ಞೆಯ ಕುರಿತಂತೆ ವೈರಲ್ ಆಗಿರುವ ವಿಡಿಯೋ ಮಾಡಿರುವ ವರದಿಗಾರ ಪೃಥ್ವಿರಾಜ್ ಅವರನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಅಭಿನಂದಿಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲಾ ವಾರ್ತಾಧಿಕಾರಿ ರವಿರಾಜ್ ರವರು ಅಭಿನಂದನೆಯನ್ನ ನೆರವೇರಿಸಿದರು. ಹಲವಾರು ಜಿಲ್ಲೆಗಳಲ್ಲಿ ಕೆಲಸ ಮಾಡಿರುವ ತಾನು ಮಂಗಳೂರಿನ ಪತ್ರಕರ್ತರ ಕ್ರಿಯಾಶೀಲತೆ ಚುರುಕುತನವನ್ನ ಎಂದೂ ಕಂಡಿಲ್ಲ ಎಂದು ವಾರ್ತಾಧಿಕಾರಿ ರವಿರಾಜ್ ಶ್ಲಾಘಿಸಿದ್ರು. ನಾವೇನೋ ಆ ಜಾಗದಲ್ಲಿದ್ರೆ ನಮ್ಗೆ ಅದೇನು ಸುದ್ದಿ ಅಲ್ಲ, ನಮ್ಗೆ ಯಾಕಪ್ಪ ಅಂತ ಬಿಡುವಂತ ಮನುಷ್ಯ ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ನಾವು ಚೇಸ್ ಮಾಡಿ ಹೋಗಿ ಅವ್ರು ಹಿಡಿಯೋದನ್ನ ನಾವು ಕ್ಯಾಪ್ಚರ್ ಮಾಡಿ ಅದನ್ನ ಯಾಕೆ ತೋರಿಸ್ಬೇಕು ಅನ್ನೋ ಒಂದು ಮನೋಭಾವ ನನ್ನಲ್ಲಿ ಇರುತ್ತೆ, ಎಲ್ಲರೂ ಅಂತಲ್ಲ. ಬಟ್ ಪೃಥ್ವಿ ಸರ್ ಅದನ್ನೇ ಒಂದು ಚಾಲೆಂಜಿಂಗ್ ತಗೊಂಡು ಅವರಿಂದ ಇವ್ರು ಚೇಸ್ ಮಾಡ್ಕೊಂಡು ಹೋಗಿ ಅದನ್ನು ಸುದ್ದಿ ಮಾಡಿ, ಇವ್ರು ಆಕ್ಚುಲಿ ಸುದ್ದಿ ಮಾಡೋದು ಪೊಲೀಸ್ ಇಲಾಖೆಗೆ, ಬಟ್ ಅದರಲ್ಲಿ ಅವ್ರು ಕೂಡ ತಿಳಿದಂಗೆ ಅವ್ರು ಕೂಡ ಸುದ್ದಿಯಾಗಿದ್ದಾರೆ. ಇದು ಈ ಮಂಗಳೂರಿನ ಪತ್ರಕರ್ತರ ಗುಣ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಇಡೀ ಜಗತ್ತಿನಲ್ಲೇ ಆಕ್ಟಿವ್ ಇರೋ ಪತ್ರಕರ್ತರು ಮಂಗಳೂರಿನವ್ರು ಅನ್ಸುತ್ತೆ. ಆಮೇಲೆ ಈ ಕಾರ್ಯನಿರತ ಪತ್ರಕರ್ತರ ಸಂಘ ಏನಿದೆಯಲ್ಲ, ಇವ್ರು ಮಾಡೋ ಕೆಲಸ ಬೇರೆ ಎಲ್ಲೂ ಮಾಡ್ತಾನೆ ಇಲ್ಲ ಏನೋ ಅನ್ಸುತ್ತೆ ಒಂದ್ಸರಿ. ಯಾಕೆಂದ್ರೆ ತುಂಬಾ ಕೆಲಸಗಳು ಮಾಡ್ತಾರೆ ಇಲ್ಲಿ. ಆಮೇಲೆ ಜರ್ನಲಿಸ್ಟ್ಗಳು ಕೂಡ ಫ್ರೆಂಡ್ಲಿ ಆಗಿರ್ತಾರೆ, ಎಲ್ಲರೂ ಕೂಡ ಕೋಆಪರೇಷನ್ ಮಾಡ್ತಾರೆ. ಪ್ರಿಂಟ್ ಮೀಡಿಯಾದವ್ರು ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾದವ್ರು ಇರ್ಬೋದು, ಎಲ್ಲರೂ ಕೂಡ ಸಪೋರ್ಟಿವ್ ಆಗಿದ್ದಾರೆ. ಈ ಅನ್ಯೋನ್ಯತೆ ಎಲ್ಲ ಮುಂದೆ ಕೂಡ ಇರಬೇಕು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಪೃಥ್ವಿರಾಜ್, ಪ್ರತಿಯೊಬ್ಬ ಪತ್ರಕರ್ತ ಪ್ರತಿನಿತ್ಯ ಇಂತಹ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುತ್ತಾನೆ. ತನ್ನ ಈ ಕಾರ್ಯ ಗುರುತಿಸಲ್ಪಟ್ಟಿರುವುದು ಸಂತಸ ತಂದಿದೆ ಎಂದು ಹೇಳಿದ್ರು. ಸಂಘ ಮತ್ತೆ ಕ್ಲಬ್ನ ಪದಾಧಿಕಾರಿಗಳಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಸೊ ಮಾಡಿದ್ದೊಂದು ಸಣ್ಣ ಕೆಲಸ, ಒಂದು ಅಭಿನಂದನೆ ಮೂಲಕ ಒಂದು ಸನ್ಮಾನ ಮಾಡಿರೋಂಥದ್ದು ಒಂದು ಖುಷಿಯ ವಿಚಾರ ಅಂತಲೇ ಹೇಳ್ಬೋದು. ಇನ್ನು ಏನು ಘಟನೆ ಅವತ್ತಿಂದು ವಿಚಾರಕ್ಕೆ ಬರೋದಾದರೆ, ನಾರ್ಮಲ್ ಸುದ್ದಿ ಮಾಡೋವಂಥ ಸಂದರ್ಭದಲ್ಲಿ ಪ್ರತಿನಿತ್ಯ ಎಲ್ಲ ಪತ್ರಕರ್ತರು ಇಂಥದ್ದೊಂದು ಸಾಹಸ ಮಾಡ್ತಾನೆ ಇರ್ತಾರೆ. ಇನ್ನು ಹೊಸದಲ್ಲ ಮತ್ತು ದೊಡ್ಡ ವಿಷಯನೂ ಅಲ್ಲ. ಇಂಥದ್ದೆಲ್ಲ ಎಲ್ಲ ಕಡೆ ರಾಜ್ಯಾದ್ಯಂತ ಎಲ್ಲ ಪತ್ರಕರ್ತರು ಕೂಡ ಇಂಥದ್ದೊಂದೊಂದು ಮಾಡ್ತಾ ಇರ್ತಾರೆ. ಅದರಲ್ಲೊಂದು ನಾನು ಒಂದು ಮಾಡಿರೋಂಥದ್ದು ಅಷ್ಟೇ, ಎಲ್ಲರೂ ಮಾಡೋದನ್ನೇ ಮಾಡಿರೋಂಥದ್ದು, ಹೊಸತೇನಲ್ಲ ಮತ್ತು ಹೊಸ ಸಾಹಸ ಏನಲ್ಲ ಇದು. ಆದರೆ ಗುರುತಿಸುವಂತಹ ದೊಡ್ಡ ಗುಣ ನಮ್ಮ ಪತ್ರಕರ್ತರ ಮಿತ್ರರಲ್ಲಿ ಮತ್ತು ಜನರಲ್ಲಿ ಖುಷಿ ತರುವಂಥ ವಿಚಾರ. ಸೊ ಇದು ಎಷ್ಟೋ ಪತ್ರಕರ್ತರು ಎಲ್ಲ ಕಡೆ ಇಂಥದ್ದೊಂದು ಮಾಡೋಂಥ ಸಂದರ್ಭದಲ್ಲಿ ಎಷ್ಟೋ ಜನರಿಗೆ ಅದು ಗುರುತಿಸಲ್ಪಡೋದಿಲ್ಲ. ಸೊ ಇದು ಗುರುತಿಸುವಂಥ ಕೆಲಸ ಮಂಗಳೂರಿನ ಪತ್ರಕರ್ತರಿಂದ ಆಗಿರುವಂಥದ್ದೊಂದು ಹೆಮ್ಮೆ ವಿಚಾರ ಅಂತಲೇ ಹೇಳ್ಬೋದು. ಮತ್ತು ಇದಕ್ಕೆ ಸಪೋರ್ಟ್ ಮಾಡಿದಂತಹ ಪೊಲೀಸ್ ಇಲಾಖೆ ಅಂದರೆ ಮಂಗಳೂರು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಮತ್ತು ಅವತ್ತು ASI ವರುಣ್ ಮತ್ತು ಸಿಬ್ಬಂದಿಗಳು ಅವರು ಸಾಕಷ್ಟು ಶ್ರಮವನ್ನು ಪಟ್ಟಿದ್ದಾರೆ. ಅವರು ಪಟ್ಟಂಥ ಶ್ರಮವನ್ನು ಕರ್ತವ್ಯ ನಮ್ಮದು, ಅದನ್ನು ಒಂದು ಸೆರೆ ಹಿಡಿಯುವಂಥದ್ದಾಗಿರ್ಬೋದು, ಅದನ್ನು ಸುದ್ದಿ ಪ್ರಸಾರ ಮಾಡುವಂಥದ್ದಾಗಿರ್ಬೋದು, ಅದು ನಮ್ಮ ಕೆಲಸ ಅಷ್ಟೇ. ನಮ್ಮ ಕೆಲಸವನ್ನು ನಾವು ಮಾಡಿರೋ ಅಂಥದ್ದು, ಬೇರೆ ಏನೂ ಮಾಡಿಲ್ಲ. ಸೊ ಇದು ಇಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಬೇಕು ಅಂತ ಹೇಳಿದ್ರೆ ಅದರಲ್ಲಿ ಸಾಕಷ್ಟು ಜನರ ಪರಿಶ್ರಮ ಇದೆ. ಅಲ್ಲಿ ಪೊಲೀಸರು ಹಿಡಿದಿರೋ ಅಂಥದ್ದು, ಮತ್ತೆ ಆ ಸಂದರ್ಭದಲ್ಲಿ ಎಲ್ಲ ಸಹಕಾರ ಕೊಟ್ಟಂಥದ್ದು, ನಮ್ಮ ಸ್ನೇಹಿತರೊಬ್ಬರು ಅವರೊಂದು ಕಾರ್ ಕೊಟ್ಟಿದಂಥದ್ದು. ಸೊ ಎಲ್ಲ ಒಂದು ಸಹಕಾರ, ಎಲ್ಲರ ಒಂದು ಪರಿಶ್ರಮದಿಂದ ಇಂಥದ್ದೊಂದು ಔಟ್ಪುಟ್ ಸಿಗ್ತಾ ಹೊರತು ಇಲ್ಲಿ ಯಾರೊಬ್ರು ಒಂದೇ ಕೆಲಸವನ್ನೇನೋ ಮಾಡಿಲ್ಲ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ್ ಇಂದಾಚೆ, ಪ್ರೆಸ್ ಕ್ಲಬ್ ಅಧ್ಯಕ್ಷ ಮಂಗಳೂರು, ಪತ್ರಿಕಾ ಭವನ ಟ್ರಸ್ಟ್ ಅಧ್ಯಕ್ಷ ರಾಮಕೃಷ್ಣ, ಸಂಘದ ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ ಅಡ್ಕಸ್ಥಳ, ಪತ್ರಕರ್ತ ಜಿತೇಂದ್ರ ಕುಂದೇಶ್ವರ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು.